ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಮೋಸ್ಟ್ ವೆಲ್ಕಮ್. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಜೀವನ ಆರಾಮಾಗಿದೆ, ಅದರ ಜೊತೆಗೆ ಸ್ವಲ್ಪ ಒತ್ತಡದ ಜೀವನ ಕೂಡ ಇದೆ. ಎಷ್ಟು ಖುಷಿಯಾಗಿರ್ತೇವೋ ಆ ಖುಷಿ ಟೈಮಲ್ಲಿ ಕೆಲಸನೂ ಮಾಡಬೇಕಾಗುತ್ತೆ. ಈ ಕೆಲಸದ ಮಧ್ಯೆ ಅಡುಗೆನೂ ಮಾಡ್ಕೋಬೇಕಾಗುತ್ತೆ. ಹಾಗಂತ ಇನ್ಸ್ಟಂಟಾಗಿ ಪ್ರಿಪೇರ್ ಮಾಡೋವಂಥ ಅಡುಗೆ ಇದ್ದರೆ ತುಂಬ ಖುಷಿಯಾಗುತ್ತೆ. ಹಾಗೆ ಇವತ್ತು ನಮ್ಮ ಗೆಸ್ಟ್ ಇವರು ಯಾವಾಗ ಬಂದರೂ ಕೂಡ ಹಾಗೆ 5 ಮಿನಿಟ್ಸಲ್ಲಿ ನಾವು ಡಿಫ್ರೆಂಟ್ ಆಗಿರೋವಂಥ ರೆಸಿಪಿನ ತಯಾರು ಮಾಡ್ಬೋದು ಅಂತ ಹೇಳ್ತಾನೆ ಇರ್ತಾರೆ. ಹಾಗಾಗಿ ಇವತ್ತು ನಮ್ಮ ಅಡುಗೆ ಮನೆಗೆ ಬಂದಿರೋದು ಎಲ್ರಿಗೂ ಗೊತ್ತಾಗಿರ್ಬೋದು, ವಿದ್ಯಾಶೆಣೈ ಅವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಮೇಡಮ್. ಹಾಯ್, ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ಆಕ್ಚುಲಿ ನಾನು ಸೂಪರ್ ಆಗಿದ್ದೇನೆ. ಹೌದಾ? ನಾನು ಸಹ ಖುಷಿಯಾಗಿದ್ದೀರಾ? ನಿಮ್ಮ ಒಂದು ಸೆಂಟೆನ್ಸ್ ಇದೆಲ್ಲ ಖುಷಿಯಾಗಿದ್ದೇನಂತ ಯಾರು ಹೇಳಲ್ಲ, ನೀವು ಮಾತ್ರ ಆ ಥರ ಒಂದು ಯೂಸ್ ಮಾಡೋದು ಪ್ರತಿ ಸಲ. ಖುಷಿಯಾಗುತ್ತೆ. ಇಲ್ಲಿ ನನಗೆ ಏನೋ ಒಂದು ಹಾಗೆ ಒಂದು ಬರ್ತದೆ ಎಕ್ಸ್ಪೀರಿಯನ್ಸ್, ಫೀಲಿಂಗ್, ಖುಷಿ ಆಗ್ತದೆ. ಇಲ್ಲಿ ಬರ್ತಾ ನಗು ಜಾಸ್ತಿ ಆಗುತ್ತೆ ಅಲ್ವಾ? ಓಕೆ, ಇವತ್ತು ಖುಷಿಯಾಗಿ ಯಾವ 2 ಡಿಶಸ್ನ ಹೇಳ್ಕೊಡ್ತಾ ಇದ್ದೀರಾ? ಒಂದು ಎಗ್ ಕರಿ ಅಂತ ಹೇಳ್ಬೋದು, ಎಗ್ ಸ್ಪೈಸಿ ಹೇಳ್ಬೋದು. ಮತ್ತೊಂದಕ್ಕೆ ಜೀವಗುಜ್ಜೆ ಕಡಲೆಕಾಳು ಗಸಿ. ಓಕೆ, ನೀವು ಜೀಗುಜ್ಜೆ ಅಂತ ಹೇಳುವಾಗ ನಂಗೆ ಒಂದ್ಸಲ ನೀವು ಹೇಳ್ಕೊಟ್ಟಿದ್ರಿ, ಜೀಗುಜ್ಜೆ ಸುಕ್ಕ ಹೇಳ್ಕೊಟ್ಟಿದ್ರಲ್ಲ. ಓಕೆ, ಇವತ್ತು ಮತ್ತೆ ಜೀಗುಜ್ಜೆ ಇದೆ, ಏನೋ ಟೇಸ್ಟ್ ಆಗಿರೋಂತ ಗಸಿ ಅಲ್ಲ, ಜೀವಗುಜ್ಜೆ ಕಡಲೆಕಾಳು ಗಸಿ. ಓಕೆ, ಹಾಗಾದ್ರೆ ಬನ್ನಿ ಕಿಚನ್ ರೂಮಿಗೆ ಹೋಗೋಣ. ಎಸ್ ಮೇಡಮ್, ಹಾಗಾದ್ರೆ ಫಸ್ಟ್ ಎಗ್ ಕೂರ್ಮಾ ಅಲ್ವಾ? ಎಗ್ ಕೂರ್ಮಾ ಸ್ಟಾರ್ಟ್ ಮಾಡೋಣವಾ? ಹೇಗೆ ಮಾಡೋದು? ಫಸ್ಟಿಗೆ ನಾವು ಆನಿಯನ್ ಅನ್ನು ಒಗ್ಗರಣೆ ಇಡುದು, ಅಲ್ಲಿಂದ ಸ್ಟಾರ್ಟ್. ಸ್ವಲ್ಪ ಎಣ್ಣೆ ಹಾಕ್ಬೇಕಲ್ಲ? ಎಣ್ಣೆ ಅಂದ ಕೂಡಲೇ ನೆನಪಾಗುತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನೀವು ಅಡುಗೆ ಮನೇಲಿ ಇದೇ ಎಣ್ಣೆ ಬಳಸೋದು? ಹೌದು. ಓಕೆ, ಎಣ್ಣೆ ಕಾದಿದೆ. ಈರುಳ್ಳಿ ಪೀಸ್ ಹಾಕ್ತೀನಿ. ಇದು ಕೂಡ ತುಂಬಾ ಇನ್ಸ್ಟಂಟ್ ಆಗಿ ಆಗೋಗುತ್ತಾ? ಇನ್ಸ್ಟಂಟ್ ರೆಡಿ ಇಲ್ಲ, ಎಲ್ಲ ರೆಡಿ ಇದೆ ಅಲ್ಲ. ಬಾಯ್ಲ್ಡ್ ಎಗ್ ಇದೆ, ಎಲ್ಲ ಹುಳಿ ಹಾಕಿದ್ರೆ ಆಯ್ತು, ಉಪ್ಪು ಹಾಕಿದ್ರೆ ಆಯ್ತು. ವಿದ್ಯಾ ಮೇಡಮ್ ನಮ್ಮ ಅಡುಗೆ ಮನೆಗೆ ಬಂದ್ರು ಅಂದ್ರೆ ಎಸ್, ಇದು ಬೇಗ ಆಗುತ್ತೆ. ಇನ್ಸ್ಟಂಟ್ ವಿದ್ಯಾದ ಹೆಸರಿಡ್ತೀರಾ? ಇನ್ನು ಇಡೋದು ಬೆಸ್ಟ್ ಅಂತ. ಇದೊಂದು ದಿಢೀರಾಗಿ ಇರುವಂತ ರೆಸಿಪಿನೇ ಹೇಳ್ಕೊಡ್ತಾ ಇರ್ತೀರಾ? ಸ್ವಲ್ಪ ಆಗಲಿ ಬ್ರಹ್ಮ. ಚೆನ್ನಾಗಿದ್ಯಾ ಇನ್ಸ್ಟಂಟ್ ವಿದ್ಯಾ? ಖುಷಿ ಆಗ್ತದೆ. ನಮ್ಮ ಟಿವಿಯವರು ಇಟ್ಟದಲ್ಲ, ಖುಷಿ ಆಗ್ತದೆ. ಇದು ಸಹ ನನಗೆ ಆಗೋಗ್ಲಿ ಬೇಗಂತ ಕಾಣೋದು, ಇದಕ್ಕೆ ಸಹ ವೇಟ್ ಮಾಡ್ಲಿಕ್ಕೆ ಟೈಮ್, ವೇಟ್ ಮಾಡ್ಲಿಕ್ಕೆ ಅಷ್ಟು ಸುಸ್ತಾಗುತ್ತೆ ನನಗೆ. ಈರುಳ್ಳಿ ಫ್ರೈಗೂ ನನಗೆ ಪೇಷನ್ಸ್ ಇಲ್ಲ. ರೆಡಿಮೇಡ್ ಆನಿಯನ್ ಫ್ರೈ ಸಿಕ್ಕಿದ್ರೆ ಅದು ತರ್ಲಿಕ್ಕೆ ರೆಡಿ. ಹೌದಾ? ಯಾಕೆ ಹಾಗೆ ಗೊತ್ತಿಲ್ಲ. ಈಗ ನಮ್ಮ ಕಾರಣ ಕೇಳಬೇಕಾಗುತ್ತೆ, ಯಾಕೆ ಹಾಗೆ ಗೊತ್ತಿಲ್ಲ. ಸಾಕಾಗುತ್ತೆ, ಸಿಮ್ಮಲ್ಲಿ. ಇನ್ನು ಇದಕ್ಕೆ ಹುಡಿ ಎಲ್ಲ ಹಾಕ್ತಾ ಹೋಗೋದು. ರೆಡ್ ಚಿಲ್ಲಿ ಪೌಡರ್, ಕೊತ್ತಂಬರಿ ಪೌಡರ್, ಅರಸಿನ ಪುಡಿ, 3 ಎಲ್ಲ ಅರುಣಾ ಮಸಾಲಾ ಪೌಡರ್ಗಳನ್ನ ಹಾಕೋದು. ಅರುಣಾರವರ ಚಿಲ್ಲಿ ಪೌಡರ್ 2 ಟೀ ಸ್ಪೂನ್ ಸಾಕು. ಸಾಕಲ್ಲ?
ಕೊತ್ತಂಬರಿ ಹುಡಿ 2 ಟೀ ಸ್ಪೂನ್. ಅರುಣಾರವರ ಕೊತ್ತಂಬರಿ ಪೌಡರ್. ಗರಂ ಮಸಾಲ ಪೌಡರ್ ಇದೆಯಾ? ಗರಂ ಮಸಾಲ. ಅರಿಶಿನ ಎಷ್ಟು ಟೀ ಸ್ಪೂನ್ ಬೇಕಾಗುತ್ತೆ? ಒಂದು 1 ಟೀ ಸ್ಪೂನ್ ಅರಿಶಿನ. ಅರುಣಾರವರ ಅರಿಶಿನ ಪೌಡರ್. 1 ಟೀ ಸ್ಪೂನ್ ಗರಂ ಮಸಾಲ. ಹಾಗೆ ಅರುಣಾರವರ ಗರಂ ಮಸಾಲ. ಓಕೆ, ರೆಡಿ. ಇದಕ್ಕೊಂದು ಗ್ರೀನ್ ಚಿಲ್ಲಿ ಹಾಕಬೇಕಿತ್ತು, ಈಗ ನಾವು ಹಾಕುವ. ಓಕೆ, ಇಷ್ಟು ಸಾಕಾಗುತ್ತೆ ಗ್ರೀನ್ ಚಿಲ್ಲಿ? ಸಾಕು, ಅಂದರೆ ಹುಡಿ ಹಾಕಿದ್ದೇವಲ್ಲ, ರೆಡ್ ಚಿಲ್ಲಿ ಪೌಡ್ರ್ ಇದೆಯಲ್ಲ, ಒಂದು ಗ್ರೀನ್ ಚಿಲ್ಲಿ ಸಾಕು. ಓಕೆ, ಇದಕ್ಕಿನ್ನು ಎಗ್ ಪೀಸ್ ಹಾಕೋದು. ಎಗ್ ಎಷ್ಟು ತಗೊಂಡಿದ್ದೀರಾ? 2 ಎಗ್ ತಗೊಂಡಿದ್ದೆ, ನಮಗೆ ಒಂದು ನಿಮ್ಗೆ ಶೇರಿಂಗ್ ಅಲ್ಲಿ. ಶೇರಿಂಗ್. ಅದನ್ನ ಹೇಗೆ ಪೀಸ್ ಮಾಡ್ಕೋಬೇಕಲ್ಲ ಎಗ್ಗನ್ನ? ಹೇಗೂ ಪೀಸ್ ಮಾಡ್ಬೋದು, ಅರ್ಧ ಇದು ಹೋಳುಗಳಾಗೂ ಮಾಡ್ಬೋದು, ಅಂದರೆ ಖಾಲಿ ಅರ್ಧ ಹೀಗೆ ಮಾಡಿ. ಸ್ವಲ್ಪ ಉಪ್ಪು ಹಾಕ್ತೀನಿ, ಸ್ವಲ್ಪ ಸಾಲ್ಟ್ ಮಾಡಿ, ಸ್ವಲ್ಪ ಇಲ್ಲದ್ರೆ ಎಗ್ ಎಲ್ಲ ಹುಡಿ ಹಾಕ್ತದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದು ಕೊತ್ತಂಬರಿದ್ದು ನೀರಿರ್ತಾ ಇಲ್ಲ. ಅಡುಗೆಯಲ್ಲಿ ಎಷ್ಟು ನಾವು ಜಾಗ್ರತೆ ಮಾಡಿದ್ರು ಏನಾದ್ರೂ ಒಂದಿದೆಯಲ್ಲ. ಅಟ್ಲೀಸ್ಟ್ ನೀವು ಮಾಡುವಾಗ ಸ್ವಲ್ಪ ಏನಾದ್ರೂ ತೊಂದರೆಗಳಾಗ್ಬೋದು, ನಾವು ಮಾಡಿದ್ರೆ ಇಲ್ಲಪ್ಪ ಜಾಸ್ತಿ ತೊಂದರೆಗಳಾಗುತ್ತೆ. ನೀವೆಲ್ಲ ರೀಸೆಂಟ್ ಜನರೇಷನ್ ಎಲ್ಲ ಆಲ್ರೆಡಿ ಕೇರ್ ತಗೊಳ್ತೀರಿ. ಸ್ವಲ್ಪ ಸಿಮ್ಮಲ್ಲಿ ಇಡೋಣ. ಇದು ಯಾವ್ದ್ರ ಜೊತೆ ತಿನ್ನಕ್ಕೆ ಸೆಟ್ ಆಗುತ್ತೆ? ಇದಕ್ಕಂದ್ರೆ ಯಾವುದಾದ್ರು ದೋಸೆ, ಚಪಾತಿ, ಬ್ರೆಡ್, ರೈಸ್ ಜೊತೆನೂ ಆಗೋಯ್ತಲ್ಲ, ಇಷ್ಟೇ ಸಿಂಪಲ್. ಆಫ್ ಮಾಡ್ಬೋದು, ಆಫ್ ಮಾಡ್ಬೋದಾ? ನಿಮ್ಗೆ ಇದನ್ನು ಹಾಕಿರ್ತೇನೆ ಚಪಾತಿಯೊಂದಿಗೆ. ಓಕೆ, ಎಗ್ ಕುರ್ಮಾ. ಪ್ರಜ್ಞಾರವರೇ, ನಿಮಗೋಸ್ಕರ ಎಗ್ ಕುರ್ಮಾ ರೆಡಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಇನ್ಸ್ಟಂಟ್ ಆಗಿ ತುಂಬ ಸಿಂಪಲ್ ಆಗಿರುವಂತಹ ಮೆಥಡನ್ನು ಫಾಲೋ ಮಾಡಿಕೊಂಡೆ ಎಗ್ ಕೂರ್ಮಾ ರೆಡಿ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಚಪಾತಿ ಕೂಡ ಇದೆ. ಹೇಗಿದೆ ಟೇಸ್ಟ್ ಅಂತ ನೋಡೋಕ್ಕೂ ಮೊದಲು ಈ ರೆಸಿಪಿನ ಹೇಗೆ ತಯಾರು ಮಾಡಿದ್ರು ಅನ್ನೋದನ್ನು ನೀವು ನೋಡ್ಕೊಂಡು ಬನ್ನಿ. ಎಗ್ ಕೂರ್ಮಾ ತಯಾರಿಸುವ ವಿಧಾನ: ಮೊದಲು ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿಯನ್ನು ಹುರಿಯಿರಿ. ನಂತರ ಅರುಣ ಮೆಣಸಿನ ಪುಡಿ, ಧನಿಯಾ ಪುಡಿ, ಅರಶಿನ ಪುಡಿ, ಗರಂ ಮಸಾಲ ಪುಡಿ ಹಾಕಿ ಹುರಿಯಿರಿ. ಆನಂತರ ಹಸಿಮೆಣಸು, ಬೇಯಿಸಿದ ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಹುರಿಯಿರಿ. ಈಗ ಬಿಸಿ ಬಿಸಿಯಾದ ಎಗ್ ಕೂರ್ಮಾ ಚಪಾತಿಯೊಂದಿಗೆ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಎಗ್ ಕೂರ್ಮಾ ರೆಡಿ ಮಾಡೋದು ಹೇಗೆ ಅಂತ. ನೆಕ್ಸ್ಟ್ ಯಾವ ರೆಸಿಪಿ ಹೇಳಿಕೊಡ್ತಾರೆ ಅಂತ ಆಗಲೇ ಹೇಳಿದ್ದಾರೆ, ಜಿಗುಜ್ಜೆ ರೆಸಿಪಿ ಅಂತ. ಸೊ ಅದು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮೊದಲು ನಾವು ತಗೊಳ್ಳೋಣ ಪುಟ್ಟದಾದ ಬ್ರೇಕ್. ಬ್ರೇಕ್ನ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾನ್ ಹೋಮ್ ಅಪ್ಲಯನ್ಸಸ್. ಎಗ್ ಕೂರ್ಮಾ ಮಾಡೋದು ಹೇಗೆ ಅಂತ ಗೊತ್ತಾಯ್ತು. ನೆಕ್ಸ್ಟು ಜಿಗುಜ್ಜೆ ಕಡಲೆಬೇಳೆ ಗಸಿ ಅಲ್ವಾ, ಮಾಡೋದು ಹೇಗೆ ಸ್ಟಾರ್ಟ್ ಮಾಡೋಣ. ಇದನ್ನು ಸ್ವಲ್ಪ ಬಿಸಿ ಮಾಡ್ಬೇಕು. ಈಗ ನಾವು ಕಡಲೆಕಾಳು ಮತ್ತೆ ಜಿಗುಜ್ಜೆಯನ್ನು ಬಿಸಿ ಮಾಡುವಾಗ, ಅಂದ್ರೆ ಆಲ್ರೆಡಿ ನಾನು ಸ್ಟೀಮ್ ಮಾಡಿ ತಂದಿದ್ದೇನೆ, ಇಲ್ಲಿ ಜಸ್ಟ್ ಒಂದು ಬಿಸಿ ಮಾಡೋದು. ಅದಕ್ಕೊಂದು ಬಾಣಲೆ ಎರಡು ಕಪ್ ಕಡಲೆಕಾಳು ಬೇಯಿಸಿದ್ದು, 1 ಕಪ್ ಜಿಗುಜ್ಜೆ ಬೇಯಿಸಿ, ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಸಾಕು. ಇದು ಸ್ವಲ್ಪ ಬಿಸಿಯಾಗ ನಾವು ಇದು ಮಾಡ್ಬೋದು. ಈಗ ಮಿಕ್ಸಿಯಲ್ಲಿ ಮಸಾಲೆ ಮಾಡಿ
ಗ್ರೇಟೆಡ್ ಕೊಕೊನಟ್, ರೆಡ್ ಚಿಲ್ಲಿ ಪೌಡರ್, ಅರುಣಾರವರ ಚಿಲ್ಲಿ ಪೌಡರ್ 3 ಸ್ಪೂನ್ ಹಾಕಿ. 3 ಸ್ಪೂನ್ ಬೇಕು. ಸ್ವಲ್ಪ ಗ್ರೇವಿ ಬೇಕಿದ್ದಕ್ಕೆ ಸಾಕು. ಇದಕ್ಕೆ ನಾನು ಉಪ್ಪು ಹಾಕ್ತಾ ಇದ್ದೇನೆ, 1.5 ಸ್ಪೂನ್ ಸಾಕು. ಇದಕ್ಕೆ ಸ್ವಲ್ಪ ಹಾಕಿದ್ದೇನೆ ಉಪ್ಪು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹುಡಿ. ಅರುಣಾರವರದ್ದು ಬೆಸ್ಟ್ ಆಗ್ತದಲ್ಲ. ಹೌದು, ಅರುಣಾರವರ ಕೊತ್ತಂಬರಿ ಪೌಡರ್ ಸಾಕು. ಹುಣಸೆ ಹಣ್ಣು ಆಪ್ಷನ್ ಅಲ್ಲ, ಬೇಕಾದರೂ ಹಾಕೋದು, ಹಾಕದಿದ್ರೂ ಆಗ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಸಾಲೆ ಮಾಡಿ. ಗ್ರೈಂಡ್ ಮಾಡಿದ್ದೇನೆ ನೋಡಿ, ಕರೆಕ್ಟ್ ಆಗಿದೆ. ಇದಕ್ಕೆ ನಾವು ಅರಿಶಿನ ಪುಡಿ ಹಾಕಿದ್ದೇವಲ್ಲ ಆಗ? ಇಲ್ಲ, ಹಾಕಿಲ್ಲ. ಇವಾಗ ಸ್ವಲ್ಪ ಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ. ಅರಿಶಿನ ಪುಡಿ ಹಾಕ್ಬೇಕಿತ್ತ? ಇಲ್ಲ, ಈಗ ಸಹ ಹಾಕ್ಬೋದು. ಅಂದ್ರೆ ಹೇಗೂ ಹುಡಿ ಅಲ್ಲ ಆಲ್ರೆಡಿ. ಅರಿಶಿನ ತುಂಡಾದ್ರೆ ಮಿಕ್ಸಿಯಲ್ಲಿ ಹಾಕಿ, ಹುಡಿ ಆದ್ರೆ ಯಾವಾಗಲೂ ಹಾಕಿ. ಅರಿಶಿನ ಪೌಡರ್ ಹಾಕೋದಾ? ಅರುಣಾರವರ ಅರಿಶಿನ ಪೌಡರ್ ಸಾಕು. ಇದು ಯಾವ್ದಕ್ಕೆ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ? ಇದಕ್ಕೆ ರೈಸ್ ಮಾತ್ರ. ಬೇರೆ ದೋಸೆ ಏನು ತಿನ್ನಕ್ಕಾಗಲ್ವಾ? ಮತ್ತೆ ಅವರವರ ಇಷ್ಟ. ನಾವು ಇದನ್ನು ಇದರ ಮಾತ್ರ ರೈಸ್ ಜೊತೆ ತಿನ್ನೋದು. 2 ನಮೂನೆ ರೈಸ್ ಹಾಕಿದೆ, ರಾ ರೈಸ್, ಸ್ಟೀಮ್ ರೈಸ್. ಇದಕ್ಕಂದ್ರೆ ಆನಿಯನ್ ಏನ್ ಇಲ್ಲ ಅಲ್ಲ, ಬೇರೆ. ಇದಕ್ಕೆ ಮಸ್ಟರ್ಡ್ ಸೀಡ್ ಒಗ್ಗರಣೆ ಆಗಿದ್ರಿಂದ ರೈಸ್ಗೆ ಮಾತ್ರ ಮ್ಯಾಚಿಂಗ್. ಇದು ಸಹ ಅವರವರ ಇಷ್ಟ. 2 ನಮೂನೆ ಮಾಡ್ತಾರೆ. ಜಾಸ್ತಿ ಸ್ವಲ್ಪ ಇದಾಕಿದ್ರೆ, ವಾಟರ್ ಮಾಡಿದ್ರೆ ಸ್ವಲ್ಪ ವಾಟರಿ ಗ್ರೇವಿ ತರ ಮಾಡ್ತಾರೆ, ಡ್ರೈ ಸಹ ಮಾಡ್ತಾರೆ. ಬೆಂದಿದಂತ ಕಾಣ್ತದೆ. ಇದನ್ನು ಸಿಮ್ಮು ಮಾಡಿ, ಇದನ್ನು ಆಚೆ ಮಾಡಿ, ಇದರಲ್ಲೊಂದು ಒಗ್ಗರಣೆಗೆ. ಒಗ್ಗರಣೆಗೆ ರೆಡಿ ಮಾಡಿ. ಒಗ್ಗರಣೆ ಸ್ವಲ್ಪ ಎಣ್ಣೆ ಬೇಕು, ಪುನಃ ಎಣ್ಣೆ. ಇದಕ್ಕೆ ಮಾತ್ರ 2 ಸಲ ಎಣ್ಣೆ. ಅದಕ್ಕೆ ಒಂದ್ಸಲ ಒಗ್ಗರಣೆಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದ್ದೇವೆ. ಸಾಕು, ಸ್ವಲ್ಪ ಬಿಸಿ ಆಗಲಿ. ನೀವು ಯಾವ ಎಣ್ಣೆ ಬಳಸೋದು ಮನೆಯಲ್ಲಿ? ಇದೆಯಲ್ಲ, ಸನ್ ಪ್ರೀಮಿಯಂ ರಿಫೈನ್ಡ್. ನಿಮ್ಮ ತಾಯಿಯವರೆಲ್ಲ ಇದೆಯಲ್ಲ? ಹೌದು, ಯಾಕಂದ್ರೆ ಇದು ಕೊಲೆಸ್ಟ್ರಾಲ್ ಫ್ರೀ ಎಣ್ಣೆ ಅಲ್ವಾ. 2 ಸ್ಪೂನ್ ಸಾಕು. ಇದನ್ನೆಷ್ಟು ಕೊಡ್ಲಿ? ಫುಲ್ ಬೌಲ್ ತಿಂತೀರಾ? ಫುಲ್ ತಿನ್ನೋದೆ. ನೀವು ಜೊತೆ ಸೇರ್ತೀರಲ್ಲ ತಿನ್ನುವಾಗ? ಇಬ್ರು ಸೇರುವ. ಪ್ರಜ್ಞಾನವರೇ, ನಿಮಗೋಸ್ಕರ ಕಡಲೆಕಾಳು ಜೀವಗುಜ್ಜೆ ಗಸಿ, ಬಿಸಿ ಬಿಸಿ ಗಸಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಕಡಲೆಕಾಳು ಜೀಗುಜ್ಜೆ ಬಿಸಿ ಬಿಸಿಯಾಗಿರುವಂತಹ ಗಸಿ, ಇದನ್ನು ಅಷ್ಟೇ ತುಂಬ ಇನ್ಸ್ಟೆಂಟ್ ಆಗಿ ರೆಡಿ ಮಾಡಿಕೊಟ್ರು. ಹೇಗೆ ರೆಡಿ ಮಾಡಿದ್ರು ಅನ್ನೋದನ್ನು ನೀವು ಮತ್ತೊಂದು ಸಲ ನೋಡ್ಕೊಂಡು ಬನ್ನಿ. ಕಡಲೆ ಜೀಗುಜ್ಜೆ ಗಸಿ ತಯಾರಿಸುವ ವಿಧಾನ. ಮೊದಲು 1 ಕಪ್ ಬೇಯಿಸಿದ ಕಡಲೆಗೆ ಅರ್ಧ ಕಪ್ ಬೇಯಿಸಿದ ಜೀಗುಜ್ಜೆ ಸ್ವಲ್ಪ ನೀರು ಹಾಕಿ ಬೇಯಿಸಿ. ಇನ್ನೊಂದೆಡೆ ತೆಂಗಿನ ತುರಿಗೆ ಅರುಣ ಮೆಣಸಿನ ಪುಡಿ, ಉಪ್ಪು, ರುಚಿಗೆ ತಕ್ಕಷ್ಟು ಧನಿಯಾ ಪುಡಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಸಾಲೆಯನ್ನು ಜೀಗುಜ್ಜೆಗೆ ಸೇರಿಸಿ ಅರುಣ ಅರಿಶಿನ ಪುಡಿ ಹಾಕಿ ಕುದಿಸಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ ಹಾಕಿ ಒಗ್ಗರಣೆ ಮಾಡಿಕೊಂಡರೆ ಕಡಲೆ ಜೀಗುಜ್ಜೆ ಗಸಿ ರೆಡಿ. ಮ್ಯಾಮ್, ತುಂಬ ಇನ್ಸ್ಟೆಂಟ್ ಆಗಿ ಇವತ್ತು ಕೂಡ ನಮಗೆ ಎಗ್ ಕೂರ್ಮಾ ಹಾಗೂ ಕಡಲೆ ಕಾಳು ಜೀಗುಜ್ಜೆ ಗಸಿ ಮಾಡಿಕೊಟ್ಟಿದ್ದೀರಾ. ಟೇಸ್ಟ್ ಮಾಡಿ ನೋಡೋಣ. ನೀವು ತಿನ್ನಿ, ಚಪಾತಿಯನ್ನು ಕಟ್ ಮಾಡಿ. ಫಸ್ಟ್ ನಾನು ಹಾಗೆ ಒಂದ್ಸಲ ಟೇಸ್ಟ್ ನೋಡೋಣ ಅಂತ.
ಚೆನ್ನಾಗಿದೆ, ತುಂಬ ಸಿಂಪಲ್ ಆಗಿ ಚೆನ್ನಾಗಿದೆ. ಇದರಲ್ಲಿ ಮೇಜರ್ ನಮಗೆ ಎಗ್ಗೆ ಸಿಗೋ ಅಂತಲ್ಲ, ಬಾಕಿ ಏನು ಅಷ್ಟು ನಾವು ಹಾಕಿರೋಂಥ ಪೌಡರ್ ಎಲ್ಲ ಸಿಗಲ್ಲ. ಇದು ನೀವು ಹೇಗೆ ಅಂತ ಹೇಳಬೇಕು. ಚೆನ್ನಾಗಿದೆ, ಇದು ನಮ್ಮದು ಅಥೆಂಟಿಕ್. ಹೌದಾ? ಟ್ರೆಡಿಷನಲ್. ಸಖತ್ತಾಗಿದೆ, ಕಾಂಬಿನೇಷನ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಇವತ್ತು ನಮ್ಮ ಅಡುಗೆ ಮನೆಗೆ ಬಂದು ನಮಗೋಸ್ಕರ ಸ್ಪೆಷಲ್ ಆಗಿರುವಂಥ ರೆಸಿಪಿನ ಹೇಳಿಕೊಟ್ಟಿರೋದಕ್ಕೆ ಧನ್ಯವಾದಗಳು. ಹಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಅವರ ಕಡೆಯಿಂದ ಕುಚ್ಚಲ. ಥ್ಯಾಂಕ್ ಯು ವೆರಿ ಮಚ್. ತುಂಬ ತುಂಬ ಧನ್ಯವಾದಗಳು ನನಗೆ ಇಲ್ಲಿ ಆಪರ್ಚುನಿಟಿ ಮಾಡಿಕೊಟ್ಟೋದಕ್ಕೆ ಬಂದವರಿಗೆ, ನಮ್ಮ ಟಿವಿಯ ಫುಲ್ ಸ್ಟಾಫ್ ಅವರಿಗೆ ನನ್ನ ಪರವಾಗಿ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ನಾನು ಆರಂಭದಲ್ಲೇ ಹೇಳಿದ ಹಾಗೆ ಈ ಬ್ಯುಸಿ ಲೈಫಲ್ಲಿ ನಾವು ಈ ಥರ ಎಲ್ಲ ಸಿಂಪಲ್ ಆಗಿರೋ ಅಂಥ ರೆಸಿಪಿಗಳನ್ನು ಬೇಗ ಮಾಡ್ಕೋಬೋದು, ತಿನ್ನೋಕ್ಕೂ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ನೀವೆಲ್ಲರೂ ನೋಡ್ತಾ ಇರಿ ನಮ್ಮ ಟಿವಿ, ಸ್ಪೆಷಲ್ ಆಗಿ ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾನ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.